ನಮಸ್ತೆ ಎಲ್ರಿಗೂ. ಇವತ್ತೊಂದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಇರಲೇಬೇಕಾಗಿರುವಂತಹ ಮ್ಯಾಜಿಕ್ ಮಸಾಲ ಪುಡಿಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೇನೆ. ಏನಿದು ಮ್ಯಾಜಿಕ್ ಮಸಾಲ ಪುಡಿ ಅಂತಂದ್ರೆ ಇದೊಂದಿದ್ರೆ ಸಾಕು. ಸಾಂಬಾರಿಗೆ, ಸಾರಿಗೆ, ರಸಂಗೆ, ಪಲ್ಯಕ್ಕೆ, ಗೊಜ್ಜಿಗೆ, ಬಿರಿಯಾನಿಗೆ, ಫ್ರೈ ಮಾಡ್ಲಿಕ್ಕೆ ಎಲ್ಲದಕ್ಕೂ ಹಾಕಬಹುದು. ಬೇರೆ ಯಾವ ಪುಡಿಗಳು ಬೇಕಾಗಿರಲ್ಲ. ಸರಿ, ಹಾಗಾದ್ರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ಬರೋಣ. ಈ ಮ್ಯಾಜಿಕ್ ಮಸಾಲ ಪುಡಿಯನ್ನು ಮಾಡ್ಕೊಳ್ಳುವಂಥದ್ದು ಸಾಂಬಾರ್ ಪುಡಿ, ಗರಂ ಮಸಾಲ ಪುಡಿ, ಬಿರಿಯಾನಿ ಮಸಾಲ ಪುಡಿ ಹಾಗೆಯೇ ಟೇಸ್ಟಿಂಗ್ ಪುಡಿಗೆ ಹಾಕುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು, ಆದ್ರಿಂದ ಇದು ಯಾವುದಕ್ಕೆ ಬೇಕಾದರೂ ಹಾಕಬಹುದು. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಒಂದು 100 ಗ್ರಾಮ್ ಅಷ್ಟು ಕೊತ್ತಂಬರಿ ಬೀಜ, ದೊಡ್ಡ ಕಪ್ಪಲ್ಲಿ 1 ಕಪ್ ಅಷ್ಟು ಕೊತ್ತಂಬರಿ ಬೀಜ, ಅದರ ಕಾಲ್ ಭಾಗದಷ್ಟು ಅಂದ್ರೆ 25% ಅಷ್ಟು ಅಥವಾ 25 ಗ್ರಾಮ್ ಅಷ್ಟು ಜೀರಿಗೆ, ಕೊತ್ತಂಬರಿ ಕಾಲ್ ಭಾಗದಷ್ಟು, 4 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊಬ್ಬರಿ, 40 ಮೆಣಸು. ಇದರಲ್ಲಿ ಒಂದು 25 ನಾನು ಬ್ಯಾಡಗಿ ಮೆಣಸು, ಒಂದು 15 ಖಾರ ಮೆಣಸನ್ನ ಹಾಕೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಇಂಗು ಜಾಸ್ತಿ ಬೇಡ. ಇದಿಷ್ಟು ಸಾಂಬಾರಿಗೆ ಹಾಕುವಂತಹ, ನಾರ್ಮಲ್ ಆಗಿ ಸಾಂಬಾರ್ ಪುಡಿ ಮಾಡಲಿಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸ್. ಈಗ ಟೇಸ್ಟಿಂಗಿಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನೆಲಗಡಲೆ, 4 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ, ಇಷ್ಟಿಷ್ಟು ತಗೊಂಡ್ರೆ ಸಾಕು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು. ಇದನ್ನ ಹಾಕೋದ್ರಿಂದ ನಮಗೆ ಫ್ರೈ ಮಾಡಲಿಕ್ಕೆ ಹಾಗೇನೆ ಸಬ್ಜಿ ಕುರ್ಮಾ ಎಲ್ಲ ಮಾಡ್ತೀವಲ್ವ, ಅದಕ್ಕೆಲ್ಲ ತುಂಬಾನೇ ಟೇಸ್ಟ್ ಬರುತ್ತೆ. ಟೇಸ್ಟಿಂಗ್ ಪುಡಿ ತರ ವರ್ಕ್ ಮಾಡುತ್ತೆ. ಇವಾಗ ಬಿರಿಯಾನಿ ಮಸಾಲಕ್ಕೂ ಅಥವಾ ಬಿರಿಯಾನಿಗೂ ನಮಗೆ ಅರ್ಜೆಂಟ್ ಇದ್ರೆ ಈ ಪುಡಿಯನ್ನು ಯೂಸ್ ಮಾಡಬೇಕು ಅಂತಂದ್ರೆ ಈ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೊಂಪು ಅಥವಾ ಬಡೆ ಸೊಪ್ಪು, 8 ಏಲಕ್ಕಿ, 10 ಲವಂಗ, 2 ಸ್ಟಾರ್, 1 ಪಲಾವ್ ಎಲೆ ಅಥವಾ ಬೇಲೀಫ್ ಅಂತಾರಲ್ವ ಅದು, 1 ಜಾವಿತ್ರಿ ಅಥವಾ ಜಾಯಿಪತ್ರೆ ಅಂತ ಹೇಳ್ತಾರಲ್ವ ಬಿರಿಯಾನಿಗೆ ಹಾಕುವಂಥದ್ದು, ಅದು 1 ತುಂಡು ಚಕ್ಕೆ. ಇದು ನಾನು ಸಿಲೋನ್ ಚಕ್ಕೆ ತಗೊಂಡಿದ್ದೇನೆ. ಇದಿಷ್ಟನ್ನ ನಾವು ಬಿರಿಯಾನಿ ಮಸಾಲ ಮಾಡಲಿಕ್ಕೆ ಅಥವಾ ಫ್ರೈ ಏನಾದರೂ ಮಾಡೋದಿದ್ರೆ ಅದಕ್ಕೆ ಹಾಕ್ತೀವಲ್ವ, ಸೊ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಮೊದಲಿಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹುರಿದ್ಕೋಬೇಕಾಗುತ್ತೆ. ಅರಿಶಿನ ಪುಡಿ ಮತ್ತೆ ಇಂಗನ್ನ ಬಿಟ್ಟು ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಚೂರು ಬಿಸಿ ಮಾಡಿಕೊಂಡು ಫಸ್ಟ್ ನಾವು ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆನ ಒಟ್ಟಿಗೆ ಹಾಕೊಂಡು ಹುರಿದ್ಕೋಬಹುದು. ಇದೆರಡದಕ್ಕೆ ಸೇಮ್ ಉರಿ, ಆದ್ರಿಂದ ಸಪರೇಟ್ ಆಗಿ ಹುರಿದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮಗೆ ಕೆಲಸ ತುಂಬಾ ಸುಲಭ ಆಗುತ್ತೆ. ಮೀಡಿಯಂ ಉರಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಒಳ್ಳೆ ಫ್ಲೇವರ್ ಬರೋ ತನಕ ಹುರಿದ್ಕೊಂಡು ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಬಿಡಿ. ಅದಾದ ನಂತರ ಇವಾಗ ಗೋಡಂಬಿ, ನೆಲಗಡಲೆ ಹಾಗೇನೆ ಕಡಲೆಬೇಳೆ, ಇದು ಮೂರನ್ನು ಕೂಡ ನಾವು ಒಟ್ಟಿಗೆ ಹುರಿದ್ಕೋಬಹುದು. ಇದು ಕೂಡ ಅಷ್ಟೇ, ಗೋಡಂಬಿದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ನೆಲಗಡಲೆ ಕೂಡ ಚೂರು ಕ್ರಿಸ್ಪಿ ಆಗಬೇಕು, ಒಳ್ಳೆ ಅರೋಮಾ ಬರೋ ತನಕ ಹುರಿದ್ಕೊಂಡು ಇದನ್ನು ಕೂಡ ಅದೇ ಪಾತ್ರೆಗೆ ತೆಗೆದಿಟ್ಕೊಂಡು ಬಿಡೋಣ. ಯಾವುದೇ ಇಂಗ್ರೀಡಿಯೆಂಟ್ಸ್ ಅನ್ನ ಕರಗಿಸ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗ ಉದ್ದಿನ ಬೇಳೆ, ಮೆಂತೆ, ಕಾಳುಮೆಣಸು, ಎಳ್ಳು ಹಾಗೇನೆ ಬಡೆ ಸೊಂಪು ಅಂತಾರಲ್ವಾ ಅದು, ಹಾಗೇನೆ ಎಲ್ಲ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಅನ್ನ ಒಟ್ಟಿಗೆ ಹಾಕೊಂಡು ಹುರಿದ್ಕೋಬಹುದು. ಇದೆಲ್ಲದನ್ನ ನಾವು ಸಪರೇಟ್ ಆಗಿ ಹುರಿದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಸೇಮ್ ಉರಿ ಬೇಕಾಗಿರೋದು. ಆದ್ರಿಂದ ಒಂದೇ ಸರಿ ಹುರಿದ್ಕೊಳ್ಳಿ. ಗರಂ ಮಸಾಲ ಫ್ಲೇವರ್ ಒಳ್ಳೆ ಬರೋ ತನಕ ಹುರಿದ್ಕೊಂಡು ಇದನ್ನು ಕೂಡ ಅದೇ ಪಾತ್ರೆಗೆ ತೆಗೆದು ಹಾಕೊಳ್ಳಿ. ಕೊನೆಯದಾಗಿ ನಾವು ಈ ಮೆಣಸು, ಕರಿಬೇವು ಹಾಗೇನೆ ಕೊಬ್ಬರಿ, ಇದನ್ನು ಮೂರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ನಾವು ಹುರಿದ್ಕೋಬಹುದು. ಉರಿ ಯಾವತ್ತೂ ಅಷ್ಟೇ ಕಮ್ಮಿ ಅಥವಾ ಮೀಡಿಯಂ ಇಟ್ಕೊಳ್ಳಿ, ಜಾಸ್ತಿ ಇಡೋದೇ ಬೇಡ. ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಇದ್ರೆ ನಮಗೆ ಮಸಾಲ ಪುಡಿದು ಫ್ಲೇವರ್ ಇದೆಯಲ್ವಾ ಕಂಪ್ಲೀಟ್ ಹಾಳಾಗಿ ಹೋಗುತ್ತೆ, ಕಹಿ ಬರುತ್ತೆ. ಮೆಣಸು ಸ್ವಲ್ಪ ಉಬ್ಬಿ ಕ್ರಿಸ್ಪಿ ಆಗೋ ತನಕ ಇದನ್ನ ಹುರಿದ್ಕೊಂಡು ತೆಗೆದಿಟ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಬಿಸಿ ಬಿಸಿ ಇರುವಾಗ ನಾವು ಮಿಕ್ಸಿಗೆ ಹಾಕೋಬಾರ್ದು, ಯಾಕಂತಂದ್ರೆ ಮಸಾಲ ಪುಡಿ ಮಾಯಿಶ್ಚರ್ ಜಾಸ್ತಿ ಇದ್ರೆ ಬೇಗ ಹಾಳಾಗುತ್ತೆ. ಇವಾಗ ಕ್ಲೀನ್ ಆಗಿರುವಂತಹ ಡ್ರೈ ಇರುವಂತಹ ಒಂದು ಪುಡಿ ಮಾಡುವಂತಹ ಮಿಕ್ಸಿ ಜಾರನ್ನು ತಗೊಂಡು ಅದನ್ನ ನೀಟಾಗಿ ಅದರಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಂಡು ಬ್ಯಾಚ್ ಬೈ ಬ್ಯಾಚ್ ನಾವು ಗ್ರೈಂಡ್ ಮಾಡಬಹುದು. ಫಸ್ಟ್ ಗ್ರೈಂಡ್ ಮಾಡುವಾಗ ನಾನು ಮತ್ತೆ ಅರಿಶಿನ ಪುಡಿಯನ್ನ ಹಾಕೊಂತಾ ಇದ್ದೇನೆ. ಎಲ್ಲ ಒಟ್ಟಿಗೆ ರುಬ್ಲಿಕ್ಕೆ ಆಗಲ್ಲ, ಅದರಿಂದ ಬ್ಯಾಚ್ ಬೈ ಬ್ಯಾಚ್ ರುಬ್ತಾ ಇದ್ದೇನೆ. ಮಸಾಲ ಪುಡಿ ಅದಕ್ಕೆ ಬಂದ ನಂತರ ಮಿಕ್ಸಿಯನ್ನ ಬಂದ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಹಾಕೊಳ್ಳಿ. ಯಾಕಂತಂದ್ರೆ
ಅಗಲವಾಗಿರುವಂತಹ ಪಾತ್ರೆಗೆ ಹಾಕಬೇಕು. ಅಲ್ಲಿ ಬಿಸಿ, ನಾವು ಗ್ರೈಂಡ್ ಮಾಡುವಾಗ ಬಿಸಿ ಇರುತ್ತಲ್ವ ಮಸಾಲೆ ಪುಡಿ, ಅದರ ಮಾಯಿಶ್ಚರ್ ಅಂದರೆ ಅದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಗಾಜಿನ ಡಬ್ಬ ಇದ್ರೆ ತುಂಬಾನೇ ಒಳ್ಳೆಯದು, ಸ್ಟೀಲ್ ಡಬ್ಬ ಇದ್ರೂ ತುಂಬಾನೇ ಒಳ್ಳೆಯದು. ಗಾಳಿ ಹೋಗದಂತಹ ಡಬ್ಬಕ್ಕೆ ಹಾಕಿಬಿಟ್ಟು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಟ್ಬಿಟ್ರೆ 6 ತಿಂಗಳಾದರೂ ಯೂಸ್ ಮಾಡ್ಬೋದು. ಇದನ್ನ ನಾವು ಸಾಂಬಾರ್ ಮಾಡುವಾಗ ಸಾಂಬಾರ್ ಪುಡಿ ಬದಲಿಗೆ ಹಾಕೋಬಹುದು, ಪಲ್ಯ ಗೊಜ್ಜಿಗೆ ಹಾಕೋಬಹುದು, ಸಾಂಬಾರ್ಗೆ ನೀವು 1-2 ಟೇಬಲ್ ಸ್ಪೂನ್ ಹಾಕಬಹುದು, ಬಿರಿಯಾನಿ ಮಾಡುವಾಗ ಹಾಕೋಬಹುದು. ಬಿರಿಯಾನಿ ಮಸಾಲೆ ಪುಡಿ ಬದಲು ಅರ್ಜೆಂಟಿಗೆ ಇದನ್ನ ಹಾಕೋಬಹುದು. ಏನಾದರೂ ಚಿಕನ್ ಫ್ರೈ ಅಥವಾ ಕೂರ್ಮಾ, ಗೊಜ್ಜು, ಪಲ್ಯಗಳು, ಸಬ್ಜಿಗಳನ್ನೆಲ್ಲ ಮಾಡ್ತೀವಲ್ವಾ, ಆವಾಗ ಸಾಂಬಾರ್ ಪುಡಿ ಬದಲು ಇದನ್ನ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದು ಪುಡಿ ಇದ್ರೆ ನಮಗೆ ಅಡುಗೆ ಮಾಡಲಿಕ್ಕೆ ಬೇರೆ ಯಾವ ಪುಡಿಗಳು ಅವಶ್ಯಕತೆ ಇಲ್ಲ. ರೆಸಿಪಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.